ಬೇತ ಜನ ಬೈಕ್ ಬರ್ತೇನೆ ಬೈಕ್ ಬರ್ತಂದ್ರೆ ಇಂಚ ಬರ್ತಂದು ಒಡೆ ಬೋಡಿ ರೈವ ಅಂದರು ಅಂತ ಬೋಡಿ. ಮುಲ್ಕಿ ಸಮೀಪದ ಹಳೆಯಂಗಡಿ ಇಂದ್ರನಗರ ಕಾಲೇಜ್ ಬಳಿಯ ಖಾಸಗಿ ಮನೆಯೊಂದರಲ್ಲಿ ಅನಧಿಕೃತವಾಗಿ ಸ್ಥಳೀಯರಾದ ಆಪದ್ ಬಾಂಧವರ ಎಂಬವರು ಮಾನಸಿಕವಾಗಿ ನೊಂದಿರುವ ವೃದ್ಧರು ಹಾಗೂ ವಿಕಲಚೇತನರನ್ನು ಆರೈಕೆ ಮಾಡುತ್ತಿದ್ದು, ಕಳೆದ ಕೆಲ ದಿನಗಳಿಂದ ಅವರನ್ನು ಆರೈಕೆ ಮಾಡದೇ ಇರುವ ಬಗ್ಗೆ ಸ್ಥಳೀಯರು ಗಮನಿಸಿ ಹಳೆಯಂಗಡಿ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ ಹಾಗೂ ಸದಸ್ಯರಾದ ವಿನೋದ್ ಕುಮಾರ್, ಧನ್ರಾಜ್, ಸುಕೇಶ್ ಪಾವಂಜೆ, ಅಬ್ದುಲ್ ಅಜೀಜ್ ಮತ್ತಿತರರು ಭೇಟಿ ನೀಡಿ ಪರಿಶೀಲಿಸಿ ಶಾಸಕ ಉಮಾನಾಥ ಕೋಟ್ಯಾನ್, ಮುಲ್ಕಿ ತಹಶೀಲ್ದಾರ್, ಮುಲ್ಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮುಲ್ಕಿ ಪೊಲೀಸರು ಸ್ಥಳಕ್ಕಾಗಮಿಸಿ ತನಿಖೆ ನಡೆಸಿದಾಗ ಆಶ್ರಮದ ಮುಖ್ಯಸ್ಥ ಆಪದ್ ಬಾಂಧವ ಎಂಬುವರು ಸ್ಥಳದಲ್ಲಿರಲಿಲ್ಲ. ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಆಶ್ರಮದಲ್ಲಿದ್ದ ಮಾನಸಿಕವಾಗಿ ನೊಂದಿರುವ ವೃದ್ಧರೊಬ್ಬರು ಮಾತನಾಡಿ, ಕೊರೋನಾ ದಿನಗಳಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದ ನನ್ನನ್ನು ಬಲಾತ್ಕಾರವಾಗಿ ಎಳೆದು ತಂದು ಕೂಡಿ ಹಾಕಲಾಗಿದೆ ಎಂದು ಆರೋಪಿಸಿದ್ದಾರೆ. ನಾನು ನಿಮಗೆ ಬಸ್ಸಿ ಮನಸ್ಸು ಕಾಸುಂಡು ಮನಸ್ಸಿಗೆ ಎಣ್ಣಕ್ಕೆ ಒಲ್ಲ ಕೊಟ್ಬಿಟ್ಟು ದುಡ್ಡು ಕೊಡ ಕೊಟ್ಬಿಟ್ಟು ಅಂಚೆ ನಡ್ಸೋ ನಾನು ಒಡ್ಕೊಂಡ ಪೋಪ ಪನ್ನಿಗೆ ಒಳಗ ಬೇತ ಜನ ಬೈಕ್ ಬರ್ತೇನೆ ಬೈಕ್ ಬರ್ತಂದ್ರೆ ಇಂಚ ಬರ್ತಂದು ಒಡೆ ಬೋಡಿ ರೈವ ಅಂದರು ಅಂತ ಬೋಡಿ ಬೋಡಿ ಮಾತಾಡಿ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ ಮಾತನಾಡಿ, ಆಶ್ರಮದ ಒಳಗಡೆ ಶೌಚಾಲಯ, ಸ್ವಚ್ಛತೆ ಇಲ್ಲದೆ ದುರ್ವಾಸನೆಯುಕ್ತ ವಾತಾವರಣ ಸೃಷ್ಟಿಯಾಗಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಹಾಗೂ ಕಳೆದ 3 ದಿನಗಳಿಂದ ಊಟ ಮಾಡದೆ ಅಸ್ವಸ್ಥರಾಗಿರುವ ವೃದ್ಧರು ಹಾಗೂ ವಿಕಲಚೇತನರನ್ನು ರಕ್ಷಿಸುವ ಕಾರ್ಯಾಚರಣೆ ನಡೆದಿದೆ ಎಂದರು. ಬೇತ ಜನ ಬೈಕ್ ಬರ್ತೇನೆ ಬೈಕ್ ಬರ್ತಂದ್ರೆ ಇಂಚ ಬರ್ತಂದು ಒಡೆ ಬೋಡಿ ರೈವ ಅಂದರು ಅಂತ ಬೋಡಿ.